ಬೈಂದೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಬಿಜೂರು ಗ್ರಾಮದ ಶ್ರೀ ಮಾಲಿಂಗೇಶ್ವರ ಸನ್ನಿಧಿ ಮಕ್ಕಿ ದೇವಸ್ಥಾನದ ಶಿಲಾ ದೇಗುಲದ ಲೋಕಾರ್ಪಣೆ, ಶಿಖರ ಕಲಶ ಪ್ರತಿಷ್ಠಾ, ಬ್ರಹ್ಮ ಕಲಶೋತ್ಸವ, ಕೋಟಿ ಶಿವ ಪಂಚಾಕ್ಷರಿ ಜಪಯಜ್ಞ, ಮಹಾನ್ನ ಸಂತರ್ಪಣೆ, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮವು ಸಂಭ್ರಮದಿಂದ ನಡೆಯಿತು. ಚೆಂಡೆವಾದನ ವಿವಿಧ ವೇಷಭೂಷಣಗಳೊಂದಿಗೆ ಸ್ವಾಮೀಜಿ ಅವರನ್ನು ಮತ್ತು ಗಣ್ಯರನ್ನು ಭವ್ಯ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಬರಮಾಡಿಕೊಳ್ಳಲಾಯಿತು. ಈ ಪ್ರಯುಕ್ತ ಇಂದು ಬೆಳಿಗ್ಗೆ ಗುರುಗಣೇಶ ಪೂಜಾ, ಪುಣ್ಯಾಹ, ಪ್ರಾತಃ ಕಾಲ ಬಲಿ, ನವಕುಂಡಗಳಲ್ಲಿ ಅಧಿವಾಸ ಹೋಮ, ಮೃತ್ಯುಂಜಯ ಯಾಗ, ದಿವ್ಯ ಕ್ಷೇತ್ರ ಹರಿಹರಪುರದ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠಾಧೀಶ್ವರರಾದ ಪರಮಪೂಜ್ಯ ಶ್ರೀ ಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶತಚಂಡಿಕಾ ಯಾಗ ಪೂರ್ಣಾಹುತಿ, ಪುರುಷ ಸೂಕ್ತ ಹವನ, ಶಾಂತಿ ಪ್ರಾಯಶ್ಚಿತ ಹೋಮಗಳು, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ಮತ್ತು ಮಧ್ಯಾಹ್ನ ಮಹಾ ಅನ್ನಸಂತರ್ಪಣೆ ಧಾರ್ಮಿಕ ಸಭಾ ಕಾರ್ಯಕ್ರಮವು ನಡೆಯಿತು. ಸಂಜೆ 6 ಗಂಟೆಗೆ ಕೋಟಿ ಶಿವ ಪಂಚಾಕ್ಷರಿ ಯಾಗ, ಶಾಲೆಯಲ್ಲಿ ರಾಹೋಮ, ವಾಸ್ತುಹೋಮ, ದಿಗಲಿ, ವಾಸ್ತುಬಲಿ, ದ್ವಾರ ಪೂಜಾ, ಕಲಶ ಸ್ಥಾಪನೆ, ಅರಣಿ ಮತನ, ಅಷ್ಟಾವಧಾನ ಸೇವೆ, ಶ್ರೀರಂಗ ಪೂಜಾ, ಕಟ್ಟೆ ಉತ್ಸವ, ಧ್ವಜಾವರೋಹಣ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಉದ್ಯಮಿಗಳಾದ ಪ್ರಭಾಕರ್ ಮಹಾಬಲೇಶ್ವರ್ ರಾವ್ ಬಂಟ್ವಾಳ್, ಸುಮಲತಾ ಪ್ರಭಾಕರ್ ರಾವ್ ಬಂಟ್ವಾಳ್, ಕೆ ಕಿಶೋರ್ ಕುಮಾರ್ ಹೆಗ್ಡೆ, ಸುಲೇಖಾ ಕಿಶೋರ್ ಕುಮಾರ್ ಹೆಗ್ಡೆ, ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳೆ, ರವಿಶಂಕರ್ ರಾವ್ ಹಲ್ಪನಾಡು, ಎಸ್ ಜನಾರ್ದನ ಮರವಂತೆ, ರಾಮಕೃಷ್ಣ ಶೇರುಗಾರ್, ಶೇಖರ ಶೆಟ್ಟಿ, ದೇವರಾಜ್ ಭಟ್, ಸುಬ್ರಹ್ಮಣ್ಯ ರಾವ್, ಬಾಬುಜೆ ಪೂಜಾರಿ, ಜನಾರ್ದನ ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಯುವಿ ಮಯ್ಯ, ನಾಗರಾಜ್ ಭಟ್ ಸ್ವಾಗತಿಸಿ ವಂದಿಸಿದ್ರು. ವಿಶ್ವನಾಥ್ ಭಟ್ ಧಾರವಾಡ, ವಿಧಾತ್ರಿ ಭಟ್ ಕಾರ್ಯಕ್ರಮ ನಿರೂಪಿಸಿದ್ರು. ಮತ್ತೊಂದು ಇಲ್ಲ, ಎಲ್ಲ ಆಚಾರ ವಿಚಾರಗಳಲ್ಲಿ, ನಡೆ ನುಡಿಗಳಲ್ಲಿ, ಚಿಂತನೆಗಳಲ್ಲಿ, ನಿಮ್ಮ ಒಂದು ಅಭ್ಯಾಸಗಳಲ್ಲಿ ಮಾನವತ್ವ ಇರಬೇಕು. ಮಾನವತ್ವ ಇಲ್ಲ ಅಂತಂದ್ರೆ ದೇವರು ಬಂದು ಹೇಳಿದ್ರೆ ಒಪ್ಕೊಳ್ಳಿ ತಯಾರಿರಬಾರದು. ತಿಳ್ಕೊಳ್ಳಿ, ನಾವು ಹ್ಯೂಮನ್ ಫಸ್ಟ್, ಆಮೇಲೆ ಯೋಚನೆ ಮಾಡುವುದು. ಮಾನವತ್ವ ಇಲ್ಲ ಅಂತ ಆದ್ರೆ ಯಾರು ಬಂದು ಉಪದೇಶ ಮಾಡಿದ್ರು ಅದನ್ನ ಕೇಳಬೇಡಿ. ಮಾನವತ್ವ ಇಸ್ ದ ಹೈಯೆಸ್ಟ್. ತಿಳ್ಕೊಬೇಕು ಎಲ್ಲರೂ ಕೂಡ. ಇವತ್ತು ಯಾಕೆ ನಮ್ಮ ಸಂಸ್ಕೃತಿ ಹಿಂದಕ್ಕೆ ಹೋಗ್ತಾ ಇದೆ, ಯಾಕೆ ನಮ್ಮ ಸಂಸ್ಕೃತಿ ಮೇಲೆ ಪೆಟ್ಟು ಬೀಳ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಮಾನವತ್ವವನ್ನ ಮುಂದಿಟ್ಟುಕೊಂಡು ಇವತ್ತಿನ ದೇಶ ಕಾಲ ಆಚಾರ ವಿಚಾರಗಳನ್ನ, ಇವತ್ತಿನ ದೇಶ ಪರಿಸ್ಥಿತಿ ಕಾಲಕ್ಕೆ ತಕ್ಕಂತ ಅನ್ವಯ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಮಾನವತ್ವದ ಕೊರತೆ ಇವತ್ತು ಸಮಾಜದಲ್ಲಿ ಕಾಡ್ತಾ ಇದೆ. ಹಾಗಾಗಬಾರದು. ಆದ್ದರಿಂದ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಯಾರು ನನಗೆ ಅತ್ಯಂತ ಪ್ರಿಯರು ಅಂತಂದ್ರೆ ಯಾರನ್ನು ದ್ವೇಷಿಸಬಾರದು, ಎಲ್ಲರಲ್ಲೂ ಪ್ರೀತಿ ಇರಬೇಕು, ಕರುಣೆ ಇರಬೇಕು, ಮಮಕಾರ ಇರಬಾರದು, ಅಹಂಕಾರ ಇರಬಾರದು, ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕಾರ ಮಾಡತಕ್ಕಂಥ ಸಮತ್ವ ಭಾವ ಇರಬೇಕು. ಇಂಥವರು ನನಗೆ ಅತ್ಯಂತ ಪ್ರಿಯರು, ನನಗೆ ಅತ್ಯಂತ ಹತ್ತಿರದವರು ಅಂತ ಕೃಷ್ಣ ಪರಮಾತ್ಮ ಹೇಳುವಾಗ ನಾವು ಯಾಕೆ ಮಾನವತ್ವವನ್ನು ಮರಿಬೇಕು? ನಾವ್ಯಾಕೆ ಭೇದ ಭಾವ ಮಾಡಬೇಕು? ನಾವ್ಯಾಕೆ ಶೋಷಣೆ ಮಾಡಬೇಕು? ನಾವ್ಯಾಕೆ ತಾರತಮ್ಯ ಮಾಡಬೇಕು? ಪ್ರತಿಯೊಬ್ಬ ಹಿಂದೂ ಪ್ರಶ್ನೆ ಮಾಡ್ಕೊಬೇಕು. ಇವತ್ತು ನೀವು ದೇವರಿಗೆ ದೂರ ಇರಬೇಕಾ, ಹತ್ರ ಇರಬೇಕಾ? ದೂರ ಇರಬೇಕು ಅಂದ್ರೆ ಎಲ್ಲರನ್ನು ನಿಮ್ಮಂತೆ ಪ್ರೀತಿಸಿ, ಎಲ್ಲರನ್ನು ನಿಮ್ಮಂತೆ ನೋಡ್ಕೊಳ್ಳಿ, ಎಲ್ಲರನ್ನು ನಿಮ್ಮಂತೆ ಕಾಣಿ. ಆದ್ದರಿಂದ ದೇವರಿಗೆ ಹತ್ರ ಆಗಬೇಕು ಅಂತಾದ್ರೆ ಭೇದ ಭಾವ ಇರಬಾರದು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.